ಡಿ ಬಾಸ್ ಅನ್ನು 5 ವರ್ಷ ಬ್ಯಾನ್ ಮಾಡುವಂತೆ ಮಾನವ ಆಯೋಗ ವಾಣಿಜ್ಯ ಮಂಡಳಿಯ ಮೆಟ್ಟಿಲೇರಿದೆ. ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಆಯೋಗದ ವಿರುದ್ಧ ಕಿಡಿಕಾರಿದ್ರೆ, ಒಂದಿಷ್ಟು ಸೆಲೆಬ್ರಿಟಿಗಳು ದರ್ಶನ್ ಪರವಾಗಿ ನಿಂತಿದ್ದಾರೆ. ಈ ಮಧ್ಯೆ ಕೋಇನ್ಸಿಡೆಂಟ್ ಅನ್ನುವಂತೆ ಡಿ ಬಾಸ್ನ 5 ವರ್ಷದ ಹಿಂದಿನ ಸಿನಿಮಾ ಒಂದು ರಿಲೀಸ್ ಆಗುವ ಮೂಲಕ ಆಯೋಗಕ್ಕೆ ಟಕ್ಕರ್ ನೀಡಿದೆ. ಜುಲೈ 19 ಸೋಮವಾರದಿಂದ ಚಿತ್ರಮಂದಿರ ತೆರೆಯಲು ಸರ್ಕಾರ ಆದೇಶಿಸಿದೆ. ವಾರ ಮಧ್ಯೆ ಯಾವನಾದ್ರೂ ಸಿನಿಮಾವನ್ನು ಹಾಕ್ತಾನಾ? ಆದ್ರೂ ಬೆರಳೆಣಿಕೆಯ ಚಿತ್ರಮಂದಿರಗಳು ಎಲ್ಲೋ ತೆರೆದಿದೆಯಂತೆ. ಆದರೆ ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳು ಶುಕ್ರವಾರದಿಂದ ಕಾರ್ಯಾರಂಭವಾಗಿದೆ. ಯಾವುದೇ ಹೊಸ ಚಿತ್ರಗಳ ಬಿಡುಗಡೆ ಇಲ್ಲದ ಕಾರಣ ಅದೇ ಹಳೆಯ ಚಿತ್ರಗಳನ್ನು ರಿಲೀಸ್ ಮಾಡಿ ಚಿತ್ರಮಂದಿರಕ್ಕೆ ಹಾಕಿರುವ ಬೀಗವನ್ನು ತೆರೆಯಲಾಗಿದೆ. ಹೀಗೆ ಬಿಡುಗಡೆಯಾದ ಚಿತ್ರಗಳ ಪೈಕಿ ಡಿ ಬಾಸ್ ಅಭಿನಯದ ಜಗ್ಗುದಾದ ಚಿತ್ರನೂ ಒಂದು. ಈ ಪೋಸ್ಟರ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಯಾವನೋ 5 ವರ್ಷ ಬ್ಯಾನ್ ಮಾಡ್ತೀನಿ ಅಂದೋನು 5 ವರ್ಷದ ಹಿಂದೆ ರಿಲೀಸ್ ಆದ ಮೂವಿ ಮತ್ತೆ ರಿಲೀಸ್ ಆಗಿದೆ. ತಾಕತ್ತಿದ್ರೆ ತಡಿ ಅನ್ನೋ ಅಡಿಬರಹದೊಂದಿಗೆ ಪೋಸ್ಟ್ಗಳು ಹರಿದಾಡ್ತಿದೆ. ಅಷ್ಟಕ್ಕೂ ಈ ಚಿತ್ರಮಂದಿರ ಎಲ್ಲಿಯದ್ದು ಅನ್ನೋ ಅನುಮಾನ ಹಲವರಿಗೆ ಇರ್ಬೋದು. ಅದಕ್ಕೆ ಉತ್ತರ ಮುಂದಿದೆ ನೋಡಿ. ಹೌದು, ಈ ಅನುಮಾನ ನಮಗೂ ಕಾಡಿತ್ತು. ಆದರೆ ಪೋಸ್ಟರ್ನ ಕೆಳಗಡೆ 23/7/2021 ಎಂದು ದಿನಾಂಕವನ್ನು ನಮೂದಿಸಲಾಗಿತ್ತು ಅಲ್ವಾ? ಹಾಗಾಗಿ ಜಗ್ಗುದಾದ ಇದೇ ಶುಕ್ರವಾರ ರಿಲೀಸ್ ಆಗಿರಬೇಕು ಎಂದು ಅನ್ಕೊಂಡ್ವಿ. ಹಾಗೆ ಪೋಸ್ಟರ್ನಲ್ಲಿ ಶ್ರೀರಾಮ ದಿನ 2 ಆಟ ಎಂದು ಹಾಕಲಾಗಿದೆ. ಹೀಗಾಗಿ ರಾಮನಗರದ ಶ್ರೀರಾಮ ಚಿತ್ರಮಂದಿರದ ಮಾಲೀಕರನ್ನು ಕೋಸ್ಟಲ್ ಕನ್ನಡ ಸಂಪರ್ಕಿಸಿತ್ತು. ಈ ವಿಚಾರವಾಗಿ ಚಿತ್ರಮಂದಿರದ ಮಾಲೀಕರಲ್ಲಿ ಮಾತನಾಡಿದಾಗ ಎಲ್ಲ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ಹೌದು, ಜಗ್ಗುದಾದ ಇದೇ ಶುಕ್ರವಾರದಿಂದ ನಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ದಿನ 2 ಆಟಗಳಿದ್ದು ಬೆಳಗ್ಗೆ 10:30 ಹಾಗೆ ಮಧ್ಯಾಹ್ನ 1:30 ಪ್ರದರ್ಶನ ಇರಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಐದು ವರ್ಷ ಬ್ಯಾನ್ ಎಂದು ಆಯೋಗ ಬಾಯ್ ಬಡ್ಕೋತಿರುವಾಗ 5 ವರ್ಷಗಳ ಹಿಂದಿನ ಸಿನಿಮಾ ರಿಲೀಸ್ ಮಾಡುವ ಮೂಲಕ ದರ್ಶನ್ ವಿರೋಧಿಗಳಿಗೆ ಸರಿಯಾಗಿ ಚಾಟಿ ಬೀಸಿದಂತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.